ನೀವು ಮಾಡಿದಂಥ ವರದಿಯನ್ನು ನಮ್ಮ ಇದೇ ವಾರ್ಡಿನ 114 ವಾರ್ಡ್ನವರು ಗುರೇನ್ಕೇರ್ನ ಒಬ್ಬರು ಸಂಘ ಅಂದರೆ RSSನವರು ನಮ್ಮ ಸಂಘಟನೆಯವರು ಅವರು ನೋಡಿ ನನಗೆ ಕಾಲ್ ಮಾಡಿದ್ರು. ನನ್ನದೊಂದು 3-4 ಸೆನ್ಸ್ ಜಾಗ ಇದೆ, ಅದನ್ನು ನಾನು ಅವರಿಗೆ ಬಿಟ್ಟು ಕೊಡ್ತೇನೆ. ನಾನು ಶಶಿಯನ್ನ ಹತ್ರ ಮಾತಾಡಿ ಈಗ ಸಾಯಿರಾಮ್ ಫ್ರೆಂಡ್ಸಿಂದ ಅವರಿಗೆ ಒಂದು ಸಣ್ಣದಾಗಿ ಒಂದು ಮನೆಯನ್ನು ಕಟ್ಟಿಕೊಡುವ ಅಂತ ಕೇಳಿದೆ. ಅದನ್ನು ಕೂಡ ಅವ್ರ ಹತ್ರ ಕೇಳಿದೆ ನಾನು. ನಿಮಗೆ ನಾವು ಕಟ್ಟುವಂಥ ಮನೆ ಸಣ್ಣದು ದೊಡ್ಡದು ಅಂತ ನಾವು ಹೇಳಿಕ್ಕಾಗೋದು. ಮೀಡಿಯಮಲ್ಲಿ ಒಂದು 2 ರೂಮು, ಒಂದು ಇದು ಏನು ಡೈನ್ ಹಾಲ್. ರೆಸ್ಪಾನ್ಸರ್ ಹತ್ರ ಮಾತಾಡಿದ್ದೇನೆ. ರಾಜಶೆಟ್ಟಿ ನವಶಕ್ತಿ ಅವ್ರು ನಿನ್ನೆ ಫೋನ್ ಮಾಡಿದ್ದಾರೆ ಸಂಜೆ, ಅದಕ್ಕೇನೆಲ್ಲ ಬೇಕು ಅದು ನೀವು ನಾನು ಕೂಡ ಸಹಾಯ ಮಾಡ್ತೇನೆ ಅಂತ ಹೇಳಿದ್ದಾರೆ. ಆನಂತರ ಶಶಿಯನ್ನ ನಮ್ಮ BJP ಯುವ ಮೋರ್ಚಾದ ಅಧ್ಯಕ್ಷರಾಗಿದ್ದಾರೆ. ಅವರು ನಮ್ಮ ಜೊತೆ ಇರ್ತಾರೆ ಯಾವಾಗಲೂ. ಸಾಯಿರಾಮ್ ಫ್ರೆಂಡ್ಸಿನ ಇಲ್ಲ ಯಾವುದೋ ಕೆಲಸಕ್ಕೂ ಅವರ ನಮಗೆ ಸಾಥಲ್ಲಿರ್ತಾರೆ. ಮತ್ತು ನಮ್ಮ ಸದಸ್ಯರು ಇಲ್ಲ ಈಗಿನ ಕೆಸರಿನ ಕಾರ್ಯಕ್ರಮದಂಥ ಪ್ರವೀಣ್ ನಾಯ್ಕರು ಅವರು ಕೂಡ ಇದ್ದಾರೆ. ಸದಸ್ಯರು ಎಲ್ಲರೂ ಇದ್ದಾರೆ. ಎಲ್ಲರ ಜೊತೆ ಸೇರಿ ನಾವೊಂದು ಒಳ್ಳೆಯ ಒಂದು ಮನೆಯನ್ನು ಕಟ್ಟಿಸ್ಕೊಡ್ತೇವೆ. ನಿಮ್ಮ ಈಗ ನ್ಯೂಸ್ ನೋಡಿ, ಈಗ ನಿನ್ನೆ ಹಾಕಿದಂಥ ನೋಡಿ ಅವರಾಗಿ ಖುದ್ದು ಫೋನ್ ಮಾಡಿ ಈಗ ಹಣ ಸಾಕಿದ್ದಾರೆ ಕೆಲವರು, ಅವರೇ ಖುದ್ದಾಗಿ ನನಗೆ ಫೋನ್ ಮಾಡಿ ನಾನು ಕೊಡ್ತೇನೆ ಅಂತ ಹೇಳಿದ್ರು. ನಮಗೆ ತುಂಬ ಪ್ರಶಂಸೆ. ಯಾಕೆಂದರೆ ಅಂಥ ಒಬ್ಬರು ಕೊಟ್ಟರೆ ನಾವು ಬಾಕಿ ಕೆಲಸವನ್ನು ನಾವು ಮಾಡ್ತೇವೆ. ಎಲ್ಲವನ್ನು ನಮಗೆ ಮಾಡಲಿಕ್ಕೆ ನಾನು ಇರೋದು ಕೂಡ 5 ಸೆಂಟ್ ಜಾಗದಲ್ಲಿ, ಹಾಗೆ ನಮ್ಮಲ್ಲಿದ್ದರೆ ಕೊಡ್ಬೋದು. ನಿಜವಾಗ್ಲೂ ನಾವು ಸುದ್ದಿ ನ್ಯೂಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂತ ಕೇಳಿದರೆ ಸ್ಥಳೀಯರಾಗಿದ್ದ ನಮಗೆ ಕೂಡ ಗೊತ್ತಿರಲಿಲ್ಲ ಈ ರೀತಿಯ ಪರಿಸ್ಥಿತಿಯನ್ನು ಇವರು ಎದುರಿಸ್ತಾ ಇದ್ರು ಅಂತ. ನಿನ್ನೆ ಸುದ್ದಿ ನ್ಯೂಸಲ್ಲಿ ಪ್ರಚಾರ ಆದ ಕೂಡಲೇ ನಮಗೂ ಕೂಡ ಗೊತ್ತಾಯಿತು. ಸಂಜೆ ಪ್ರದೀಪ್ ಅವರು ಕಾಲ್ ಮಾಡಿದ್ರು, ಈ ರೀತಿಯ ಪರಿಸ್ಥಿತಿ ಅವರಿಗೆ ಆಗಿದೆ ಅಂತ ಹೇಳಿದರು. ಅದಕ್ಕೆ ನಾವು ಕೂಡ ಒಪ್ಪಿ ಇವತ್ತು ಬೆಳಿಗ್ಗೆ ಬಂದಿದ್ದೇವೆ. ವಾಸ್ತವಕ್ಕೆ ಯೋಗ್ಯವಾದಂತಹ ಒಂದು ಮನೆಯನ್ನು ಕಟ್ಟಿಕೊಡ್ತೇವೆ ಅಂತ ಭರವಸೆಯನ್ನು ಕೂಡ ಕೊಡ್ತಾ ಇದ್ದಾವೆ. ಸುದ್ದಿಯ ಈ ಒಂದು ವರದಿಯ ಫಲಶ್ರುತಿ ಒಂದು ಜನಸಾಮಾನ್ಯನ ಬದುಕಲ್ಲಿ ಒಂದು ಬೆಳಕಾಗ್ತದೆ. ಅದೇ ರೀತಿ ಈ ಒಂದು ಯುವಕರ ಸಂಘಟನೆ ಸಾಯಿರಾಮ್ ಫ್ರೆಂಡ್ಸ್ನವರು ಸಹ ಇದಕ್ಕೊಂದು ಮುಂದೆ ಬಂದು ಅವರಿಗೆ ಒಂದು ಮುಂದಿನ ಜೀವನದ ಒಂದು ದಾರಿ ತೋರಿಸುವ ಕರ್ತವ್ಯವನ್ನು ಮಾಡಿರ್ತಾರೆ. ಗುರೇನ್ಕೆರೆ ಸಾಯಿರಾಮ್ ಫ್ರೆಂಡ್ಸ್ ಮಕ್ಕಳು ಈತ್ ಧನ ಸಹಾಯಕ ದುಂಬು ಬತ್ತದೇರು ಐಡ್ದಾರ ಒಂಜಿ ಮನಸ್ಸಿಗೆ ಚೂರಂಡ್ಲ ಇಂದು ಆಂಡಿ ಇಂಕ್ ಪಂಡ ದಾಲ ಇಜ್ಜಿಯನ ಜಾಗದೆತ್ತು ಇಂದೊಂದು ಕಾಸಿತನ ಮಂಡಿತನ ಪುರ ಪೋಂಡು ಇದು ಸಾಯಿರಾಮ್ ಫ್ರೆಂಡ್ಸ್ ಗುರೇನ್ಕೆರೆ ಶಕ್ತಿ ಮಕ್ಕಳು ಈತ್ ಧನ ಸಹಾಯ ಮನ್ಪೇರ ಪನ್ನ ಇಂಕ ಒಂಜಿ ಚೂರು ಮನಸ್ಸಿಗೆ ಆಂಡ್ಲ ಇಂದು ಆಂಡು OTP ಬಂದಿದೆ. ಅದನ್ನು ಕೊಟ್ಟು 67,000 ಕಳೆದುಕೊಂಡು ಸಂಕಷ್ಟದಲ್ಲಿ ಇದ್ದೇನೆ ಅನ್ನುವಂತಹದನ್ನು ನಮ್ಮ ಜೊತೆಗೆ ಹಂಚಿಕೊಂಡಂತಹ ಗುರುವಾಯನಕೆರೆಯ ವಸಂತಿಯವರ ಬದುಕಿನ ಸ್ಥಿತಿಯ ಬಗ್ಗೆ ನಾವು ನಿನ್ನೆ ವರದಿಯನ್ನು ಮಾಡಿದ್ವಿ. ನಾವು ಕೂಡ ನಿನ್ನೆ ಬಂದದ್ದು ಅವರಿಗೆ OTPಯನ್ನು ಹೇಗೆ ಕೊಡಬೇಡಿ ಅನ್ನುವಂಥ ಕಾರಣವನ್ನು ಕೊಟ್ಕೊಂಡು ಒಂದು ಜಾಗೃತಿ ಮೂಡಿಸುವಂಥ ವರದಿ ಮಾಡುವ ಅಂತ. ಆದರೆ ಅವರ ಮನೆಯ ಪರಿಸ್ಥಿತಿ ಬಹಳ ವಿಭಿನ್ನವಾಗಿತ್ತು ಮತ್ತು ಬಹಳ ಕಠಿಣ ಸ್ಥಿತಿ ಅನ್ನುವಂಥದ್ದನ್ನು ನಾವು ವರದಿ ಮಾಡಿದ್ವಿ. ಒಂದಷ್ಟು ಅಕೌಂಟ್ ನಂಬರ್ಗಳನ್ನು ಕೂಡ ಕೊಟ್ಟಿದ್ವಿ. ಇದೀಗ ಅದಕ್ಕೆ ಬಹಳ ದೊಡ್ಡ ಸ್ಪಂದನೆ ಈ ಎಲ್ಲ ಫ್ರೆಂಡ್ಸ್ ವತಿಯಿಂದ ಸಿಕ್ಕಿದೆ. ಅಂದರೆ ಸಾಯಿರಾಮ್ ಫ್ರೆಂಡ್ಸ್ ಗುರುವಾಯನಕೆರೆ ಶಕ್ತಿನಗರ ಈ ತಂಡದಿಂದ ಸಿಕ್ಕಿರುವಂಥದ್ದು ಬಹಳ ದೊಡ್ಡ ನಿರ್ಧಾರಕ್ಕೆ ಬಂದಿದ್ದಾರೆ. ನಿನ್ನೆ ಪ್ರದೀಪ್ ಈಗ ನಮ್ಮ ಜೊತೆಗಿದ್ದಾರೆ. ಪ್ರದೀಪ್, ನಿನ್ನೆ ವರದಿ ನೋಡಿದ್ರಿ. ವರದಿ ನೋಡಿದಂಥ ನೀವು ತೆಗೆದುಕೊಂಡ ನಿರ್ಧಾರ ಏನು ಪ್ರದೀಪ್? ನಾನು ಅಂತ ಹೇಳಿದರೆ ಅವರಿಗೆ ಮೊದಲನವರ ಹತ್ರ ಅವರು ಈ ಹಣ ಹೋದ ಕೂಡಲೇ ನಮ್ಮ ಅಂಗಡಿ ಬಂದು ಹೇಳಿದ್ದಾರೆ. ಅವರು ಆದ ಕೂಡಲೇ ನಾನು ಶಾಸಕರಿಗೆ ಮಾಹಿತಿ ಕೊಟ್ಟಿದ್ದೇನೆ. ಅವರು ಸ್ವಲ್ಪ ಕಾರಣಾಂತರಗಳಿಗೆ ಹೊರಗಡೆ ಇದ್ದಾರೆ, ಇವತ್ತು ಬಂದಿದ್ದಾರೆ ಅಂತ ಹೇಳಿದರು. ಅವ್ರ ಹತ್ರ ಫೋನಲ್ಲಿ ಮಾತಾಡಿದ್ದೇನೆ. ನನಗೆ ಅದು ಗೊತ್ತಾದ ಮೇಲೆ ಅವ್ರ ಹತ್ರ ನಾನು ಹೇಳಿದೆ, ಈ ವಿಷಯವನ್ನು ಶಾಸಕರು ಹೇಳಿ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಡ್ತೇನೆ ಅಂತ. ಆನಂತರ ನೀವು ಮಾಡಿದಂಥ ವರದಿಯನ್ನು ನಮ್ಮ ಇದೇ ವಾರ್ಡಿನ 114 ವಾರ್ಡ್ನವರು ಗುರೇನ್ಕೇರ್ನ ಒಬ್ಬರು ಸಂಘ ಅಂದರೆ RSSನವರು ನಮ್ಮ ಸಂಘಟನೆಯವರು ಅವರು ನೋಡಿ ನನಗೆ ಕಾಲ್ ಮಾಡಿದರು. ನಿನ್ನೆ ಸಂಜೆ ಒಂದು 7:30-8 ಗಂಟೆ ಆಗ್ಬೋದು. ಕಾಲ್ ಮಾಡಿ ಹೇಳಿದರು ಅವರು ಯಾವ ಪರಿಸ್ಥಿತಿಯಲ್ಲಿ ಈಗ ಇದ್ದಾರೆ ಅಂತ. ನಾನು ಹೇಳಿದೆ ಅವರೀಗ 67,000 ಕಳೆದುಕೊಂಡಿದ್ದಾರೆ, ಮತ್ತು ಗಂಡ ಇಲ್ಲ, 2 ಸಣ್ಣ ಮಕ್ಕಳಿದ್ದಾರೆ, ತುಂಬ ಕಷ್ಟದಿಲ್ಲ. ಯಾಕೆ ಅಂತ ಕೇಳಿದೆ. ಅದಕ್ಕೆ ಅವರು ಹೇಳಿದರು ನನ್ನದೊಂದು 3-4 ಸೆನ್ಸ್ ಜಾಗ ಇದೆ, ಅದನ್ನು ನಾನು ಅವರಿಗೆ ಬಿಟ್ಟು ಕೊಡ್ತೇನೆ ಅಂತ. ಆಯಿತು, ನಾನು ಅವ್ರ ಹತ್ರ ಹೇಳ್ತೇನೆ ಅಂತ ಹೇಳಿದೆ. ಕೂಡಲೇ ನನಗೆ ನಿಮ್ಮ ಸುದ್ದಿವಾಹಿನಿಯವರು ನಮಗೆ ನಿನ್ನೆ ಮಾಡಿದಂಥ ಏನು ವಿಡಿಯೋ ಇತ್ತು, ಅದನ್ನು ಮತ್ತೆ ಅವರಿಗೆ ವಾಪಸ್ ಕಳಿಸಿ ಅವ್ರ ಹತ್ರ ಹೇಳಿದೆ. 67,000 ಪ್ಲಸ್ ಅವರು ಈಗ ಯಾವುದು ಜಾಗದ ವ್ಯವಸ್ಥೆ ಯಾವುದಿಲ್ಲ. ಅವರು 1 ವರ್ಷ ನಾವು ಆಯಿತು ಅಷ್ಟೇ ಅಲ್ಲ, ಈಗ ಕೊಟ್ಟು ಪಂಚಾಯತಿಗೆ ಅವರು 1 ವರ್ಷ ಆದಷ್ಟೇ. ನಮ್ಮಲ್ಲಿ ಈಗ ಅಂಥ ವ್ಯವಸ್ಥೆ ಇಲ್ಲ, ಯಾವುದು ಆಶ್ರಯ ಯೋಜನೆ ಕೊಡುವಂಥ ಲಭ್ಯ ಇಲ್ಲ. ಯಾಕೆಂತ ಹೇಳಿದರೆ ಒಂದು ನಮ್ಮ ಅನಿಲ ಸೈಟ್ ಈಗ ಕೋರ್ಟಿನಲ್ಲಿದೆ, ಅದು ಕೇಸಲ್ಲಿ ಉಂಟು, ಬೇರೆ ಯಾವುದೇ ಜಾಗ ಇಲ್ಲ ನಮ್ಮ ಹತ್ರ. ಅವ್ರು ಹೇಳಿದರು ಫೋನ್ ಮಾಡಿ ನಾನು ನನ್ನ ಜಾಗವನ್ನು ಅವ್ರಿಗೆ ಕೊಡ್ತೇನೆ, ಅದು ನಿಮ್ಮ ಮುಖಾಂತರ ಮಾಡಿಸಿ ಕೊಡಿ ಅಂತ. ಅದಕ್ಕೆ ನಾನು ಕೇಳಿದೆ, ನೀವು ಕೊಟ್ಟದನ್ನು ನಾವು ಹೇಳಲಿಕ್ಕೆ ಆಗೋದಿಲ್ಲ, ನೀವು ಬರಬೇಕು. ಇಲ್ಲ, ನಾನು ಬರೋದೇ ಇಲ್ಲ, ನೀವು ನನ್ನ ಹೆಸರು ಹೇಳಿದರೆ ನಾನು ಬರೋದು ಸಹ ಇಲ್ಲ, ನಾನು ಕೊಡೋದು ಸಹ ಇಲ್ಲ ಅಂತ ಹೇಳಿದರು. ಆಯಿತು ಅಂತ ಇವ್ರ ಹತ್ರ ಮಾತಾಡಿ ಕೇಳಿದಾಗ ಇವರು ಒಪ್ಕೊಂಡ್ರು, ಆಯಿತು ಅಂತೇಳಿ. ಆನಂತರ ನಾನು ಶಶಿಯನ್ನ ಹತ್ರ ಮಾತಾಡಿ ಈಗ ಸಾಯಿರಾಮ್ ಫ್ರೆಂಡ್ಸಿಂದ ಅವರಿಗೆ ಒಂದು ಸಣ್ಣದಾಗಿ ಒಂದು ಮನೆಯನ್ನು ಕಟ್ಟಿಕೊಡುವ ಅಂತ ಕೇಳಿದೆ. ಅದನ್ನು ಕೂಡ ಅವ್ರ ಹತ್ರ ಕೇಳಿದೆ ನಾನು. ನಿಮಗೆ ನಾವು ಕಟ್ಟುವಂಥ ಮನೆ ಸಣ್ಣದು ದೊಡ್ಡದು ಅಂತ ನಾವು ಹೇಳಿಕ್ಕಾಗೋದು. ಮೀಡಿಯಮಲ್ಲಿ ಒಂದು 2 ರೂಮು, ಒಂದು ಇದು ಏನು ಡೈನ್ ಹಾಲ್, ಮತ್ತೊಂದು ಟಾಯ್ಲೆಟ್ ಬಾತ್ರೂಮನ್ನು ಮಾಡಿಕೊಡ್ತೇನೆ ಅಂತ ಹೇಳಿದ್ದೇವೆ ನಿನ್ನೆ. ಅದಕ್ಕೆ ನಾನು ರೆಸ್ಪಾನ್ಸರ್ ಹತ್ರ ಮಾತಾಡಿದ್ದೇನೆ. ರಾಜಶೆಟ್ಟಿ ನವಶಕ್ತಿ ಅವರು ನಿನ್ನೆ ಫೋನ್ ಮಾಡಿದ್ದಾರೆ ಸಂಜೆ, ಅದಕ್ಕೇನೆಲ್ಲ ಬೇಕು ಅದು ನೀವು ನಾನು ಕೂಡ ಸಹಾಯ ಮಾಡ್ತೇನೆ ಅಂತ ಹೇಳಿದ್ದಾರೆ. ಆನಂತರ ಶಶಿಯನ್ನ
ನಮ್ಮ BJP ಯುವ ಮೋರ್ಚಾದ ಅಧ್ಯಕ್ಷರಾಗಿದ್ದಾರೆ. ಅವರು ಕೂಡ ಅವ್ರು ನಮ್ಮ ಜೊತೆ ಇರ್ತಾರೆ ಯಾವಾಗಲೂ. ಸಾಯಿರಾಮ್ ಫ್ರೆಂಡ್ಸಿನ ಎಲ್ಲ ಯಾವುದೋ ಕೆಲಸಕ್ಕೂ ಅವರ ನಮಗೆ ಸಾಥಲ್ಲಿರ್ತಾರೆ. ಮತ್ತು ನಮ್ಮ ಸದಸ್ಯರು ಎಲ್ಲ ಈಗಿನ ಕೆಸರಿನ ಕಾರ್ಯಕ್ರಮದಂಥ ಪ್ರವೀಣ್ ನಾಯ್ಕರ್ ಅವರು ಕೂಡ ಇದ್ದಾರೆ. ಮತ್ತು ಸದಸ್ಯರು ಎಲ್ಲರೂ ಇದ್ದಾರೆ. ಎಲ್ಲರ ಜೊತೆ ಸೇರಿ ನಾವೊಂದು ಒಳ್ಳೆಯ ಒಂದು ಮನೆಯನ್ನು ಕಟ್ಟಿಸ್ಕೊಡ್ತೇನೆ ಅಂತ ಹೇಳಿದ್ದಾರೆ. ಅವರು ಯಾವುದೇ ಕಾರಣಕ್ಕೆ ತನ್ನ ಹೆಸರು ಹೇಳಬಾರ್ದು ಅಂತ ಹೇಳಿದ್ದಾರೆ. ಹೇಗೆ ಅದು? ಅವರಂದರೆ ನಮ್ಮ RSS ಸಂಘದ ಕಾರ್ಯಕರ್ತರು. ಒಳ್ಳೆಯ ಹುಡುಗ, ಇದೇ ನಮ್ಮ ವಾರ್ಡಿನವರು. ಅವ್ರು ನಿನ್ನೆ ಫೋನ್ ಮಾಡಿ ಹೇಳಿದ್ದು ಒಂದೇ ಮಾತು, ನಾನು ಕೊಡ್ತೇನೆ, ಆದರೆ ನಿಮ್ಮ ಸಾಯಿರಾಮ್ ಫ್ರೆಂಡ್ಸ್ ಇತ್ತು ಕೊಡಬೇಕು. ಅದು ನಾನು ಹೇಳಿದ್ದೇನೆ. ಅದು ನೀವು ಹೆಸರು ಹೇಳಿದರೆ ನಾನು ಕೊಡೋದು ಸಹ ಇಲ್ಲ. ಮತ್ತು ಆ ವಿಷಯ ಬೇಡ, ಯಾಕೆಂತೇಳಿ ತಗೊಂಡವ್ರಿಗೆ ಕೂಡ ಬೇಜಾರಾಗಬಾರ್ದು. ಮತ್ತು ಅದೇ ಏನೆಲ್ಲ ಖರ್ಚಿದೆ ಅದನ್ನೆಲ್ಲ ನೀವು ಮಾಡಬೇಕು ಅಂತೇಳಿ. ಅದಕ್ಕೆ 100% ಅದರ ಪೇಪರ್ಸ್ ಏನಿದೆ ಅದೆಲ್ಲ ನಾವೇ ಮಾಡಿಕೊಡ್ತೇವೆ. ಮತ್ತು ಅದಕ್ಕೊಂದು ಬೇಕಾದ ಮನೆಯನ್ನು ಕೂಡ ನಾವೇ ಕಟ್ಟಿಕೊಡ್ತೇವೆ. ಆ ದಿನ ಅವರನ್ನು ಮನೆ ಆದಾಗ ನಂತರ ಅವರನ್ನು ಕರಿತೇವೆ. ಒಂದಿನ ಬಂದರೆ ಗೊತ್ತಾಗ್ತದೆ ಅಷ್ಟೇ. ಈಗ ಅವರ ಈ ಒಂದು ನೀವೇನೋ ಅವ್ರಿಗೆ ಬಂದು ಮಾತಾಡಿದ್ದೀರಿ, ಅವರಿಗೆ ಹೇಳಿದ್ದೀರಿ, ಏನಾದರೂ ಅದಕ್ಕೊಂದು ದಿನ ನಿಗದಿತ ಏನಾದರೂ ಟೈಮ್ ಇದೆಯಾ? ಇಲ್ಲ, ನಾವು ಈಗ ನಾಳೆ ಇವತ್ತು ಶನಿವಾರ ಅಲ್ಲ, ಸೋಮವಾರ ಅಥವಾ ಮಂಗಳವಾರವರೆಗೆ ಜಾಗವನ್ನು ತೋರಿಸ್ಕೊಡ್ತೇವೆ. ಆನಂತರ ಅದು ಬಿಟ್ಟು ನಾನು ಹೇಳಿದೆ 4-5 ತಿಂಗಳು ಬೇಕಾಗ್ತದೆ ಒಂದು ಮನೆ ಆಗಲಿಕ್ಕೆ. ಯಾಕೆಂತ ಹೇಳಿ ನಮ್ಮ ಹಣ ಸಂಗ್ರಹ ಆಗಬೇಕು, ಎಲ್ಲರ ಕಡೆಗೆ ಹೋಗಿ ಕೇಳಬೇಕು. ಆನಂತರ ನಾವು ಆದಷ್ಟು ಬೇಗ ಮಾಡಿಕೊಡ್ತೇವೆ. 4-5 ತಿಂಗಳೊಳಗೆ ಕೊಟ್ಟೆ ಕೊಡ್ತೇವೆ. ಒಂದು 6 ತಿಂಗಳು ಜಾಸ್ತಿ ಅಂತ ಅದಕ್ಕಿಂತ ಮುಂಚೆ. ಈಗ ಇಂಥದ್ದೊಂದು ವರದಿಯನ್ನು ನೋಡಿದಾಗ ನಿನ್ನೆ ನಮ್ಮ ವಾರ್ಡ್ ನಿಮಗೆ ಎಲ್ಲ ಗೊತ್ತಿತ್ತು, ಅಂದರೆ ಅವರ ಪರಿಸ್ಥಿತಿ ಬಹಳಷ್ಟು ಜನ ಅವರಿಗೆ ಸ್ಪಂದನೆಯನ್ನು ನೀಡ್ತಿದ್ದಾರೆ. ಈಗ ನಾವು ಕೂಡ ನಿನ್ನೆ ವರದಿ ಮಾಡಿದಂಥ ನಿಮಗೆ ಮೊದಲು ಅನಿಸಿದ್ದೇನು? ಅಲ್ಲ, ಈ ಥರ ವರದಿ ಬಂದರೆ ಈಗ ನೋಡಿ, ನನಗೆ ಗೊತ್ತಿತ್ತು ಇವರ ಸಮಸ್ಯೆ. ಅಂದರೆ ಇವರು ಅಲ್ಲಿ ನಮ್ಮ ಆಂಜನೇಯ ಜ್ಯೂಸ್ ಸೆಂಟರ್ ಇದೆಯಲ್ಲ, ಅಲ್ಲಿ ಅವರು ಕೆಲಸ ಮಾಡ್ತಿದ್ದರು. ಅಲ್ಲಿ ಅವ್ರು ಬರಬೇಕಾದ್ರೆ ನನಗೊಂದು ಸಲ ಜಯರಾಮ್ ಶೆಟ್ಟಿ ಅಂತ ಒಬ್ಬರು ನಮ್ಮ ಇಲ್ಲಿ ಮದ್ದಡ್ಕದಲ್ಲಿರುವವರು, ಅವರು ಒಂದು ಸಲ ಹೇಳಿದರು ಅವರಿಗೆ ಜಾಗ ಇಲ್ಲ, ಒಂದು ವ್ಯವಸ್ಥೆ ಮಾಡಿ. ಆಯಿತು, ನಾನು ಅವ್ರಿಗೆ ಒಂದು ಅರ್ಜಿ ಕೊಡಿತೇಳಿ ಅವ್ರು ಕೊಟ್ಟಿದ್ದಾರೆ ಅರ್ಜಿ. ಆದರೆ ನಮಗೆ ನಮ್ಮಲ್ಲಿರುವಂಥ ಈಗ ವ್ಯವಸ್ಥೆ ಯಾವುದಿಲ್ಲ. ನಿಮ್ಮ ಈಗ ನ್ಯೂಸ್ ನೋಡಿ, ಈಗ ನಿನ್ನೆ ಹಾಕಿದಂಥ ನೋಡಿ, ಅವರಾಗಿ ಖುದ್ದು ಫೋನ್ ಮಾಡಿ, ಈಗ ಹಣ ಸಹ ಹಾಕಿದ್ದಾರೆ ಕೆಲವರು, ಅವರೇ ಖುದ್ದಾಗಿ ನನಗೆ ಫೋನ್ ಮಾಡಿ ನಾನು ಕೊಡ್ತೇನೆ ಅಂತ ಹೇಳಿದ್ರು. ನಮಗೆ ತುಂಬ ಪ್ರಶಂಸೆ. ಯಾಕೆಂದರೆ ಅಂಥ ಒಬ್ಬರು ಕೊಟ್ಟರೆ ನಾವು ಬಾಕಿ ಕೆಲಸವನ್ನು ನಾವು ಮಾಡ್ತೇವೆ. ಎಲ್ಲವನ್ನು ನಮಗೆ ಮಾಡಲಿಕ್ಕೆ ನಾನು ಇರೋದು ಕೂಡ 5 ಸೆಂಟ್ ಜಾಗದಲ್ಲಿ. ಹಾಗೆ ನಮ್ಮಲ್ಲಿದ್ದರೆ ಕೊಡ್ಬೋದು, ಪಂಚಾಯತಿಯಲ್ಲಿದ್ದರೂ ಕೊಡ್ಬೋದು, ಪಂಚಾಯತಿಯಲ್ಲಿ ಕೂಡ ಇಲ್ಲ. ಆ ರೀತಿ ಯಾರಾದರೂ ಕೊಟ್ಟರೆ ನಾವು ಸಹಕಾರ ಮಾಡ್ತೇವೆ. ಬಾಕಿದೆಲ್ಲ ಸರ್ ಏನು ಹೇಳ್ತೀರಿ? ನಿಜವಾಗ್ಲೂ ನಾವು ಸುದ್ದಿ ನ್ಯೂಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂತ ಕೇಳಿದರೆ ಸ್ಥಳೀಯರಾಗಿದ್ದ ನಮಗೆ ಕೂಡ ಗೊತ್ತಿರಲಿಲ್ಲ ಈ ರೀತಿಯ ಪರಿಸ್ಥಿತಿಯನ್ನು ಇವರು ಎದುರಿಸ್ತಾ ಇದ್ರು ಅಂತ. ನಿನ್ನೆ ಸುದ್ದಿ ನ್ಯೂಸಲ್ಲಿ ಪ್ರಚಾರ ಆದ ಕೂಡಲೇ ನಮ್ಗೆ ಕೂಡ ಗೊತ್ತಾಯಿತು. ಸಂಜೆ ಪ್ರದೀಪ್ ಅವರು ಕಾಲ್ ಮಾಡಿದರು, ಈ ರೀತಿಯ ಪರಿಸ್ಥಿತಿ ಅವರಿಗೆ ಆಗಿದೆ ಅಂತ ಹೇಳಿದರು. ಆಗ ಅವರು ಹೇಳಿದರು, ಒಬ್ಬರು ದಾನಿ ಇದ್ದಾರೆ, ಅವರು ಇಷ್ಟೊಂದು ಜಾಗವನ್ನು ಕೊಡ್ತಾ ಇದ್ದಾರೆ, ಅವ್ರಿಗೊಂದು ಮನೆ ವ್ಯವಸ್ಥೆಯನ್ನು ನಮ್ಮ ಸಂಘಟನೆ ವತಿಯಿಂದ ಮಾಡುವ ಅಂತ. ಅದಕ್ಕೆ ನಾವು ಕೂಡ ಒಪ್ಪಿ ಇವತ್ತು ಬೆಳಿಗ್ಗೆ ಬಂದಿದ್ದೇವೆ. ಸಾಯಿರಾಮ್ ಫ್ರೆಂಡ್ಸ್ ಶಕ್ತಿನಗರ ಗುರೈಂಕೆರೆ ಇದರ ವತಿಯಿಂದ ಒಂದು ವಾಸ್ತವಿಕ ಯೋಗ್ಯವಾದಂತಹ ಒಂದು ಮನೆಯನ್ನು ಕಟ್ಟಿಕೊಡ್ತೇವೆ ಅಂತ ಭರವಸೆಯನ್ನು ಕೂಡ ಕೊಡ್ತಾ ಇದ್ದಾವೆ. ಪ್ರದೀಪ್ ಅವರು ಹೇಳಿದರು 6 ತಿಂಗಳ ಒಳಗಡೆ ಆ ಮನೆಯನ್ನು ಕಟ್ಟಿಕೊಡ್ತೇವೆ ಅಂತ. ನಮ್ಮೆಲ್ಲರ ಸಂಘಟನೆಯ ಸದಸ್ಯರ ಸಮ್ಮುಖದಲ್ಲಿ ಶಶಿಯನ್ನ, ಊರಿನ ಗಣ್ಯರಾಗಿರುವಂಥ ರಾಜೇಶನ್ನ ಹೇಳಿದ್ದಾರೆ, ಹಾಗೂ ಶಾಸಕರ ಸಮ್ಮುಖದಲ್ಲಿ ಕೂಡ ಈ ಮನೆಯನ್ನು ಕಟ್ಟಿಕೊಡ್ತೇವೆ ಅಂತ ಭರವಸೆಯನ್ನು ಕೊಡ್ತಾ ಇದ್ದಾವೆ. ಸುದ್ದಿಯ ಈ ಒಂದು ವರದಿಯ ಫಲಶ್ರುತಿ ಒಂದು ಜನಸಾಮಾನ್ಯನ ಬದುಕಲ್ಲಿ ಒಂದು ಬೆಳಕಾಗ್ತದೆ. ಅದೇ ರೀತಿ ಈ ಒಂದು ಯುವಕರ ಸಂಘಟನೆ ಸಾಯಿರಾಮ್ ಫ್ರೆಂಡ್ಸ್ನವರು ಸಹ ಇದಕ್ಕೊಂದು ಮುಂದೆ ಬಂದು ಅವರಿಗೆ ಒಂದು ಮುಂದಿನ ಜೀವನದ ಒಂದು ದಾರಿ ತೋರಿಸುವ ಕರ್ತವ್ಯವನ್ನು ಮಾಡಿರ್ತಾರೆ. ಹಾಗೆ ನಿಮ್ಮ ಈ ವರದಿಗೆ ನಮ್ಮೊಂದು ಧನ್ಯವಾದ. ನಮ್ಮ ವರದಿಗಿಂತ ಮುಖ್ಯವಾಗಿ ನಿಮ್ಮ ಸ್ಪಂದನೆಗೆ ನಮ್ಮ ವಿಶೇಷ ಧನ್ಯವಾದ. ಯಾಕೆಂತಂದರೆ ಒಂದು ವರದಿ ಮಾಡುವಂಥದ್ದು ನಾವು ವಾಸ್ತವವನ್ನು ತಿಳಿಸಿಕೊಡ್ತೇವೆ ಸರ್. ವಾಸ್ತವ ತಿಳಿಸಿಕೊಟ್ಟ ಕೂಡಲೇ ಸ್ಪಂದನೆ ಕೊಡುವಂಥದ್ದು, ಅದು ಕೂಡ ಇಂಥ ಯಂಗ್ಸ್ಟರ್ಸ್ ಸೇರಿಕೊಂಡು ನಾವು ಅವರಿಗೆ ಒಂದು ಸಾಥ್ ಕೊಡಬೇಕು ಅನ್ನುವಂಥದ್ದು ಒಂದು ಮಾತು ಹೇಳಿದರು ಅವರು. ನನ್ನದೇ 5 ಸೆನ್ಸು ಅಂತ, ನಾನು 5 ಸೆನ್ಸಲ್ಲಿರೋದು ಅಂತ ಅಲ್ವಾ. ಇಂಥದ್ದನ್ನು ಇದ್ದು ಪರೋಪಕಾರದ ಭಾವನೆ ಇರುವಂಥದ್ದು, ಅದು ನಮಗೆ ನಮ್ಮ ವರದಿಗೆ ಸಿಕ್ಕಂಥ ಸ್ಪಂದನೆ ಮಾತ್ರ ಅಲ್ಲ, ಅದೊಂದು ಸಾರ್ಥಕತೆ ಅಂತ, ಒಂದು ಸಂತಸದ ಕ್ಷಣ. ಯಾಕೆಂತಂದರೆ ನಾವು ಮಾಡಿದಂಥ ಒಂದು ವರದಿಗೆ ಬಹಳ ಅದ್ಭುತವಾದಂಥ ಸ್ಪಂದನೆಯನ್ನು ಶಕ್ತಿನಗರದ ಸಾಯಿರಾಮ್ ಫ್ರೆಂಡ್ಸ್ ತಂಡ ಕೊಟ್ಟಿದೆ. ಜೊತೆಗೆ ಒಬ್ಬರು ದಾನಿ 4 ಸೆನ್ಸ್ನಷ್ಟು ಜಾಗ ಕೊಡ್ತೇವೆ ಅಂತಲೂ ಕೂಡ ಹೇಳಿದ್ದಾರೆ. ಇದಕ್ಕಿಂತ ದೊಡ್ಡ ಸ್ಪಂದನೆ ಬೇಕಾ? ಯಾಕೆಂದರೆ ಅವರು ಒಂದು ನಿನ್ನೆ ಮಾತು ಹೇಳ್ತಾಯಿದ್ರು, ನಾನು 2 ಸೆನ್ಸ್ ಆದರೂ ಜಾಗ ತಗೊಳ್ಳುವ 1 ಲಕ್ಷ ಒಟ್ಟು ಮಾಡಿ ಅಂತ. ಮೇಡಮ್ ದಾದವನ್ ಪರ ಇತ್ತೆ ಒಂದು ಗುರೈಂಕೆರೆ ಸಾಯಿರಾಮ್ ಫ್ರೆಂಡ್ಸ್ ಮಕ್ಕಳು ಈತ್ ಧನ ಸಹಾಯಕ ದುಂಬು ಬತ್ತದೇರು ನನ್ನ ದುಂಬುಗಳ ಮಕ್ಕಳಿಗೆ ಸಹಾಯ ಮನ್ಪೇರು ಎಂಕ್ ಇಂಚ ಆಸೆ ತಿಕ್ಕು ನನ್ನದು ಒಂಜಿ ಭರವಸೆ ಕೊರಿಯರ್ ಎಂಕ್ ಐಡ್ದಾರ ಒಂಜಿ ಮನಸ್ಸಿಗೆ ಚೂರಂಡ್ಲ ಇಂದು ಆಂಡಿ ಎಂಕ್ ಪಂಡ ದಾಲ ಇಜ್ಜಿಯನ ಜಾಗದ ಎತ್ತನ ಇಂದ ಕಾಸಿತನ ಏಮಾಂಡಿತನ ಪುರ ಪೋಂಡು ಇದು ಸಾಯಿರಾಮ್ ಫ್ರೆಂಡ್ಸ್ ಗುರೈಂಕೆರೆ ಶಕ್ತಿ ಆಗದ ಮಕ್ಕಳು ಈತ್ ಧನ ಸಹಾಯ ಮನ್ಪೇರು ಪನ್ನ ಎಂಕ್ ಒಂಜಿ ಚೂರು ಮನಸ್ಸಿಗೆ ಆಂಡ್ಲ ಇಂದ ಆಂಡು ಅಂಡ ಅಕ್ಲಿಗೆ ಮಾಂತೆರೆಗ್ಲ ಅಕ್ಲ ಕುಟುಂಬಗ್ಲ ಅಕ್ಲ ಫ್ಯಾಮಿಲಿಗ್ಲ ಮಾಂತೆಲ್ಲ ದೇವರು ಒಂಜಿ ದೇವರ ಏಪಲ ಆಶೀರ್ವಾದ ಇಪ್ಪಡಿಂದ ಏನೊಂದು ಕೈ ಮುಗಿಂದು ಅಂತ ಜಾಸ್ತಿ ಪಾತೆರೆ ಎಂಕದಲ್ಲ ತಿರುಪೂಜೆ ಇಟ್ಟಾತು. ಇದು ಈ ತಾಯಿಯ ಮಾತು, ಇದು ಈ ಯುವಕರ ಮಾತು. ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು,
ತನ್ನ ಸಹೋದರಿ, ತನ್ನ ತಾಯಿ ಇಂತಹ ಸ್ಥಾನವನ್ನು ತುಂಬಬಲ್ಲಂತಹ ಈ ತಾಯಿಗೆ ನಾವೊಂದು ಮನೆಯನ್ನು ಕಟ್ಟಿಕೊಡ್ತೇವೆ. ಅದರ ಜೊತೆಗೆ ಇಲ್ಲಿರ್ತಕ್ಕಂತಹ ದಾನಿಗಳಲ್ಲಿ ಒಬ್ಬರು ಜಾಗವನ್ನೂ ಕೂಡ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅವರ ಹೆಸರಿನ ಜಾಗವನ್ನು ಇವರ ಹೆಸರಿಗೆ ಮಾಡಿಸುವಂಥ ನಿಟ್ಟಿನಲ್ಲಿ ದಾಖಲೆ ಪತ್ರಗಳ ಕೆಲಸ ಅದು ಬಾಕಿ ಇದೆ, ಅದು ಮಾಡಬೇಕಷ್ಟೇ. ಆದರೆ ಹೀಗೆ ಮುಂದೆ ಬಂದಿರುವಂತಹದ್ದು ನಿಜಕ್ಕೂ ಎಲ್ಲರಿಗೂ ಕೂಡ ಪ್ರೇರಣಾದಾಯಿ ಒಂದು ಕ್ಷಣ. 1 ಸೆನ್ಸ್ ಜಾಗ ಇದ್ದರೂ ಬಿಟ್ಟು ಕೊಡದಂತಹ ಈ ಜಗತ್ತು. ಯಾಕಂದರೆ 1 ಸೆನ್ಸ್ ಜಾಗಕ್ಕೆ ಮರ್ಡರ್ ಆದಂಥ ಇತಿಹಾಸಗಳಿದ್ದಾವೆ. ಅಂಥದ್ರಲ್ಲಿ 4 ಸೆನ್ಸ್ ಜಾಗವನ್ನು ಬಿಟ್ಟು ಕೊಡ್ತೇನೆ, ಅವರಿಗೊಂದು ಬದುಕು ಕಟ್ಟಿಕೊಡುವ ಅನ್ನುವಂಥ ಇವರ ಚಿಂತನೆಗೆ ಹ್ಯಾಟ್ಸಾಫನ್ನು ಹೇಳ್ತಾ, ನಿಮ್ಮ ಭರವಸೆ ಆದಷ್ಟು ಬೇಗ ಈಡೇರಲಿ. ಅವರು ಯಾರು ಜಾಗ ಕೊಟ್ಟವರು, ಅವರು ಎಲ್ಲಿದ್ದಾರೆ, ಅವರನ್ನು ಪರಿಚಯ ಮಾಡಿ ಕೊಡುವಂಥ ಪ್ರಯತ್ನವನ್ನು ಮುಂದೆ ಇವರ ಮನೆಯ ಉದ್ಘಾಟನೆಯ ಸಂದರ್ಭದಲ್ಲಾದರೂ ಸುದ್ದಿ ನ್ಯೂಸ್ ಮಾಡುತ್ತೆ ಅಂತ ಹೇಳ್ತಾ ಅವತ್ತು ಅವರನ್ನು ಪರಿಚಯ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಪ್ರದೀಪು. ಅವರನ್ನು ಪರಿಚಯ ಮಾಡುವಂಥದ್ದು, ಯಾಕಂತಂದರೆ ಇಂತಹ ಒಂದು ಪ್ರೇರಣೆಗೆ ಕಾರಣರಾದಂಥವ್ರನ್ನ ಪರಿಚಯ ಮಾಡಲೇಬೇಕು. ಮತ್ತು ಇವರ ಸಾಥ್, ಇವರ ಇಡೀ ತಂಡಕ್ಕೆ ಧನ್ಯವಾದವನ್ನು ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಈ ತಾಯಿಯ ಕಣ್ಣೀರು ಒರೆಸುವಂಥ ಕೆಲಸವನ್ನು ಆರಂಭಿಸಿದ್ದಾರೆ. ಶುಭವಾಗಲಿ ಅಂತ ಹೇಳ್ತಾ ಈ ವರದಿಯನ್ನು ಮುಕ್ತಾಯಗೊಳಿಸ್ತಾ ಇದ್ವಿ. ಪುಷ್ಪರಾಜ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಶಕ್ತಿನಗರ, ಗುರುವಾಯನಕೆರೆ.